ಕಟ್ಟ ಭತ್ತ ಮಕ್ಕಳ ಪಿರಾನೆಯಲ್ಲಿ ನೀರು ಬರ್ತದೆ ನೀರು ಮಸ್ತ್ ಕಮ್ಮಿ ಆಯ್ತು ನೆಟ್ಟು ಬಲ್ಲಪುರ ಬೂರುಂಡು ಅದ ಹೆಂಗಲೆ ಕಾಲೇಜ್ ರಜೆ ಆತೆ ಒಂದು ಹೊಸ ತಾಯಿನಿ ಮರಣಿ ನಾಗದೇವರನ ಬನಾವು ಅಡೆ ಪೋಯ ತೀರ್ಥ ನೀರಿಗೆ ನೀರು ಪೋಯ ತೀರ್ಥ ಅಲ್ಪನೆ ಪೋಯಿ ಬಡ್ಚ ಅಲ್ಪ ಆಲಿಜ್ ನೀರು ಪೋಯಿ ಡೈರೆಕ್ಟ್ ಬಲೆ ನೀರು ಪೋಯಿ ಎಂಕಲ್ ಪೋಪ ಭತ್ತ ಎಂಕಲು ಮಸ್ತ್ ಶೋಕು ಎಂಕಲು ಆನಿವರ ಫೋಟೋಶೂಟ್ ಮೂಲೆ ಮಾಡಿದ್ವಿ ಎಂಕಲು ಆನಿ ಫೋಟೋಶೂಟ್ ಗೊರ ಬರ್ತಿತ್ತೇಳಿ ದಮ್ಮುಂಡಿಯ ಕಟ್ಟ ಕಟ್ಟದೇರದು ಕಟ್ಟ ಕಟ್ಟದೇರ ಏ ನೀರು ಜಪ್ಪೋ ಜವ ಗುಂಡಿಣ್ಣ ಅಂದಲ್ಪ ಯಾನ್ ಸೈಡ್ ಹೋಪ ಬಕ್ಕನಿಕ್ಲು ಬಾಲೆ ಬರ್ಫ ತೂಕ ಬರ್ರಾಕ ನಾನು ಏ ಬಾಲೆ ಆಲೆಂ ಬಿಡಚ್ಚಿ ನೀರಿಗೂ ಗುಂಡಿಜ್ಜಿಯ ಆನ ಒಯ್ಪುಂಡು ಒಂದುಂಡು ಏನ ಒಯ್ಲು ಮಕ್ಕಳಿಗೆ ಹಣ್ಣು ನೀರು ಒಯ್ಪುಂಡ ಪೇರ ಬದುಕುಲ್ಲು ಅಲ್ಪ ಮೆಲ್ಲ ಮೆಲ್ಲ ಜಾರುಂಡವು ಏ ಹಬ್ಬದ ಗುಟ್ಟೊಚ್ಚಿದೆ ಏ ಅಂಚು ಪೋಡ್ಚಿ ಗುಂಡಿಂಡಿದೆ ಏ ಒಂದು ಒಯ್ಲುಂಡ್ಯಾ ಒಂದು ವೈಪುಂಡು నీకు అన్ సైడ్ పోతున్నా అడే తిప్పు అంత నెడపర ఆకుదా నెడపర ఆకడా నెట నడుతుంది తిరగడు పోకినా పోయి అక్కడ పోయి పోయి ಅನ್ ಸೈಡ್ ಹೋಗಿ ಹೋಗುವ ಈಗ ಆಚೆ ಸೈಡ್ ಹೋಗುವ ಮೆಲ್ಲ ಪೋ ಬೇಗ ಪೋ ಬಿಡುತ್ತೆ ನಾನು ಪೋ ಮೆಲ್ಲ ಮೆಲ್ಲ ಬಾಳೆ ಪತಂದು ಮೆಲ್ಲ ಹೌದು ದೂರ ಹೊಡ್ತವರ ಕೇರ್ಲಕ್ಕೊಂಡು ಕೇರಳಕ್ಕೆ ದೊಜ್ಜಾವು ದೂರೋಡು ಉದಾಸೀನ ಹಾಕೊಂಡು ಆಯ್ತು ತಿರ್ತು ಪೋರ ಅಡೆ ಪೋರ ಎಂಚ ಪೋಪಿನಿ ಅಯ್ಯಾರು ಬರ್ಚಾಂದಿ ಮಧ್ಯಾಹ್ನ ನಂಬು ನೆರ್ಪೇರಿತು ಇಲ್ಲ ಗೊತ್ತಾಂಡ ಪೋಪಿಂತಲೇ ಮುಜ್ಜನ ಅಕ್ಕ ಯಾಂ ಪೋಪುಚಿ ಸಾಕಾನ್ ಮುಲ್ಕುಲ್ ಕಾಮ ಅಕ್ಕಲ್ ಪೋದ್ ಬರಡ ಮುಜ್ಜನ ನನ್ನ ಬಲೆ ಯಾವ ಬಲೆ ಮುಜ್ಜ ದಾದ ಅಪತರ ಪೊಯ್ಯೊಂದಲ್ಲಿ ತೋಜುಂದಿತ್ತು ಎಂಕುಲ್ ಪೋಪಿನಿ ಯಾನ್ವಿ ನಾವಿನ್ನು ಹೊರಡ್ತಿದ್ದೇವೆ ಇನ್ನು ಇಲ್ಲೇ ಇದ್ರೆ ತುಂಬಾ ಬಿಸಿಲು ಬರ್ತದೆ. ಬಾಯ್. ಅಲ್ಪ ಜೋಲು ತುಂಬಾ ಬಿಸಿಲು ಬರ್ತದೆ ಮತ್ತೆ ಮಕ್ಕಳಿಗೆಲ್ಲ ಪ್ರಾಬ್ಲಮ್ ಆಗ್ತದಲ್ಲ ಹೋಗುದಿನ್ನು. ನಾವೀಗ ಒಂದು ಅವಲಕ್ಕಿ ಲಡ್ಡು ಮಾಡುವ. ಅದಕ್ಕೆ ಮೊದಲಿಗೆ ನಾವು ಒಂದು 2 ಕಪ್ಪಷ್ಟು ಅವಲಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಬೇಕು.
3 ಸುತ್ತು ಗ್ರೈಂಡ್ ಮಾಡಿದ ನಂತರ ನೋಡಿ ಹೀಗಾಗ್ತದೆ. ಒಂದು ಫುಲ್ಲು ಬೇಡ ಗ್ರೈಂಡ್ ಮಾಡೋದು, ಸ್ವಲ್ಪ ಸಾಕು, ಸಿಗಬೇಕು ಕೈಗೆ. ನಂತರ ಇದಕ್ಕೆ ಒಗ್ಗರಣೆಗೆ ನೀರುಳ್ಳಿ, ಕಾಯಿಮೆಣಸು ಒಂದು ಸಾಕು, ಮತ್ತು ಈರುಳ್ಳಿ ಕೂಡ ಒಂದು ಸಾಕು, ಸಕ್ಕರೆ ಸ್ವಲ್ಪ ಎಷ್ಟು ರುಚಿಗೆ ಬೇಕಷ್ಟು, ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಸಾಸಿವೆ ಸ್ವಲ್ಪ. ಬನ್ನಿ ಹೋಗುವ, ಈಗ ನಾವು ಅವಲಕ್ಕಿ ಲಾಡು ಮಾಡುವ. ನಂತರ ಒಂದು ಬಾಣಲೆಗೆ ನಾವು ಈಗ ತುಪ್ಪ ತಗೊಂಡಿದ್ದೇವೆ, ಪರಿಮಳ ಆಗ್ತಾಯಿಲ್ಲ ಅದಕ್ಕೆ 1-2 ಸ್ಪೂನಷ್ಟು ತುಪ್ಪ ಹಾಕಿ ಸ್ವಲ್ಪ ಕಾದ ನಂತರ ಅದು ನಾವು ಗ್ರೈಂಡ್ ಮಾಡಿದ್ದೇವೆಲ್ಲ ಅವಲಕ್ಕಿಯನ್ನು ಅದನ್ನು ಹಾಕಿ ಹುರಿದುಕೊಳ್ಬೇಕು. ಸ್ವಲ್ಪ ಒಂದು 5 ನಿಮಿಷ ಕೆಂಪಾಗುವಾಗ ತೆಗಿಬೇಕು. ಮತ್ತೆ ನಂತರ ಅದನ್ನು ತೆಗೆದಿಟ್ಕೊಳ್ಬೇಕು. ಮತ್ತು ಅದೇ ಬಾಣಲೆಯನ್ನು ಯೂಸ್ ಮಾಡಿದ್ದೇವೆ ನಾವು. ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕುವ. ಈಗ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಕಾಯಿಮೆಣಸು ಹಾಕಿ, ನೆಕ್ಸ್ಟ್ ನೀರುಳ್ಳಿ ಹಾಕಿ ಅದು ಕೆಂಪಾಗೋ ತನಕ ಸ್ವಲ್ಪ ಕಾಯಿಸೋಣ. ಈರುಳ್ಳಿ ಫ್ರೈ ಆದ ನಂತರ ನೋಡಿ ಕೆಂಪಾಗಿದೆ. ಈಗ ಒಂದು ಲೋಟ ನೀರು ಹಾಕುವ. ನೀರು ಹಾಕುವುದು ಯಾಕಂದರೆ ಅವಲಕ್ಕಿ ಹಾಕಬೇಕಲ್ಲ, ಅದಕ್ಕೆ ಈಗಲೇ ನಾವು ಸಕ್ಕರೆ ಮತ್ತು ಉಪ್ಪನ್ನು ಹಾಕುವ. ಅದು ಅದರಲ್ಲೇ ಕರಗ್ತದೆ. ನಂತರ ಅದು ನೋಡಿ ಈಗ ನೀರು ಕುದೀತಾ ಉಂಟು. ಹುರಿದಿಟ್ಟುಕೊಂಡ ಅವಲಕ್ಕಿಯನ್ನು ಹಾಕುವ. ಈಗ 1-2 ಸ್ಪೂನಷ್ಟು ತುಪ್ಪ ಹಾಕುವ. ತುಪ್ಪ ಇಲ್ಲದಿದ್ರೂ ಸಹ ಪರವಾಗಿಲ್ಲ, ಬಟ್ ಅದು ಟೇಸ್ಟ್ ಆಗ್ತದೆ ಅಂತ ತುಪ್ಪ ಹಾಕೋದು. 2 ನಿಮಿಷ ಇಟ್ಟು ಮತ್ತೆ ಗ್ಯಾಸ್ ಆಫ್ ಮಾಡಿ ಉಂಡೆ ಕಟ್ಟುವ.